ಬದಿ ವ್ಯಾಪಾರಸ್ಥರ ಮೇಲೆ ನಡೆಯುತ್ತಿರುವ ದಾಳಿಯನ್ನ ಖಂಡಿಸಿ ಹಾಗೂ ಟಿವಿಸಿ ಸಭೆ ಕರೆಯಲು ಒತ್ತಾಯಿಸಬೇಕು ಎಂದು ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನೇಣು ಹಗ್ಗ ಪ್ರದರ್ಶಿಸಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸದೆ ಮಂಗಳೂರು ಮಹಾನಗರ ಪಾಲಿಕೆಯು ಎತ್ತಂಗಡಿ ಮಾಡುವುದನ್ನು ತಡೆಯಬೇಕು. ಈ ಕೂಡಲೇ ಟೌನ್ ವೆಂಡಿಂಗ್ ಸಭೆಯನ್ನ ಅತಿ ಶೀಘ್ರದಲ್ಲಿ ಕರೆಯಬೇಕೆಂದು ಬೀದಿ ಬದಿ ವ್ಯಾಪಾರ ಸಂಘದ ಸಲಹೆಗಾರ ವಸಂತ ಆಚಾರಿ ಆಗ್ರಹಿಸಿದ್ರು. ಬೊಕ್ಕೊಂಜಮೆಟ್ಟಿ ದೀನ ದಲಿತರಿ ದೌರ್ಜನ್ಯಕ್ಕೊಳಗಾದಿ ಇನಿ ಅಕಲ ಒಣಸಗೆ ಒಂಜಿ ಮೂಜಿ ಪರ್ತದ ಗಂಜಿಗೆ ಇನಿ ನಟ್ಟು ನಂಜ ಪರಿಸ್ಥಿತಿ ಭಾರತ ದೇಶ ನರಳುನ ಭಾರತ ಆದುಂಡು. 140 ಕೋಟಿ ಸಂಖ್ಯೆದ ಜನಕ್ಲೆಡೆ ಸ್ವಲ್ಪ 4% ಅಸಂಘಟಿತ ಕಾರ್ಮಿಕರೇ ಐಟಿ ನಿಕೃಷ್ಟವಾದ ಜೀವನ ಮಲ್ಪನಕ್ಲು ಕಷ್ಟಡು ಜೀವನ ಮಲ್ಪನಕ್ಲು ಬೀದಿ ಬದಿ ವ್ಯಾಪಾರ ನಿಕೃಷ್ಟ ಶಬ್ದ ಪ್ರಯೋಗ ಮಲ್ಪೆ ಆತಂಕ ಆಪಣ ಬೇಜಾರು ಆಪಣ ಶಬ್ದ ಪ್ರಯೋಗ ಮಲ್ಪಂಗ ಲೋನ್ ಕೊರಪನು ಅಕಲು ಕೂಡ ವ್ಯಾಪಾರ ಮಲ್ಪರೆ ಆ ವ್ಯಾಪಾರ ಮಲ್ಪಡಂಡ ಆ ನಿರ್ದಿಷ್ಟ ಜಾಗುಂಡು ಆ ಜಾಗಡಕ್ಲೆ ಬದುಕೆರೆ ಬೇಲೆ ಮಲ್ಪರೆ ವ್ಯಾಪಾರ ಮಲ್ಪರೆ ಅವಕಾಶ ಕೊರು ಅವು ಇಜಿ ಇನಿ ಮಹಾನಗರ ಪಾಲಿಕೆ ದಕ್ಕಲು ಅವಳು ಒಂದು ಜಾಗ ಕೊಡ್ತೇನೆ ಐಗೆ ಕರೆಕ್ಟ್ ಆಗಿ ವ್ಯವಸ್ಥೆ ಮಲ್ಪರೆ ಇನಿಕ್ಲಾಕ್ಲೆ ಮಲ್ಪರೆ ಸಾಧ್ಯತೆ ಆದಿಜಿ ಅವಳು ವ್ಯವಸ್ಥೆ ಮಲ್ಪಡು ಜನಕುಲಡೆ ಆಕರ್ಷಣೆ ಅವಡು ಜನಕುಲು ಬೇರೆ ಮಲ್ಪರೆ ಬರಡು ಪಣ್ಣು ವಾತಾವರಣ ಸೃಷ್ಟಿ ಮಲ್ಪಡು. ಈ ವೇಳೆ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಗೌರವಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.